ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದ ಶ್ರೀನಿವಾಸ್ ಆಳ್ವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಬಹುಶಃ ಈ ವೇದಿಕೆ ಚಿಕ್ಕ ಅತಿಥಿಗಳಿಂದ ಕೂಡಿದರೂ ಇದು ಒಂದು ದೊಡ್ಡ ವೇದಿಕೆಯಾಗಿ ಮುಂದಿನ ದಿನಗಳಲ್ಲಿ ಮಾರ್ಪಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲೆಂದು ನಾನು ಈ ಮೂಲಕ ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಶ್ರೀ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಟ್ರಸ್ಟಿನ ಕಾರ್ಯದರ್ಶಿಯಾದಂಥ ಪುಷ್ಪಲತಾ, ರೋಹಿಣಿ ಮೇಡಮ್, ಅದೇ ರೀತಿ ಕೆಲವರ ಹೆಸರು ನನಗೆ ಗೊತ್ತಿಲ್ಲ, ಕ್ಷಮಿಸಿ. ಎಲ್ಲರೂ ಈ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ನ ಉದ್ಧಾರಕ್ಕಾಗಿ ಶ್ರಮಿಸಿದವರು ಎಲ್ಲ ನಮ್ಮ ಮುಂದೆ ಇದ್ದಾರೆ. ಇವತ್ತು ಶ್ರೀ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ ಕಂಬ್ಲಪದವು ಇದರ ಒಂದು ಸ್ಥಾಪನೆ ಆಗಬೇಕಂತ ನನ್ನ ಆತ್ಮೀಯರಾದ ಸುಂದರಣ್ಣನವರು ನನ್ನನ್ನೊಂದು ದಿವಸಕ್ಕೆ ಕರೆದು ನಾವು ಒಂದು ಚಾರಿಟಿಯನ್ನು ಮಾಡಬೇಕು, ಅದಕ್ಕೆ ಕಾರಣ ಇದೆ, ನಾನು ಹೇಳ್ತೇನೆ. ಹಾಗೆ ನನ್ನನ್ನು ಕರೆದು ಮಾತಾಡಿದರು. ನಾನು ಹೇಳಿದೆ, ಖಂಡಿತವಾಗಿ ಪ್ರತಿಯೊಬ್ಬ ಸಮಾಜದಲ್ಲಿ ಒಬ್ಬ ಸಮಾಜ ಸೇವಕನಾಗಿ ಹುಟ್ಟಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಸಮಾಜ ಸೇವೆ ಏನೆಂಬುದೊಂದು ಗೊತ್ತಿರಬೇಕು. ಹಾಗಿರುವಾಗ ನನ್ನಿಂದ ನನಗೆ ಗೊತ್ತಿದ್ದ ಅನುಭವವನ್ನು ಖಂಡಿತವಾಗಿ ನಿಮಗೆ ದಾರಿ ಹೇಳಲಿಕ್ಕೆ ನಾನು ಖಂಡಿತ ಸಿದ್ಧನಿದ್ದೇನೆ ಅಂತ ಹೇಳಿದಾಗ, ಒಂದು ದಿವಸ ನಾವು ಇದೇ ಜಾಗದಲ್ಲಿ ನಾವು ಕೆಲವರು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿದೆವು. ಆ ಸಭೆಯಲ್ಲಿ ಎಲ್ಲ ಒಕ್ಕೂರರ ಅಭಿಪ್ರಾಯದಿಂದ ನಾವೊಂದು ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಹೆಸರನ್ನು ನಾಮಕರಣ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ರಿಜಿಸ್ಟರ್ ಮಾಡಿ ಒಂದು ಟ್ರಸ್ಟ್ ಮಾಡಬೇಕೆಂಬ ಎಲ್ಲರ ಒಕ್ಕೂರರ ಅಭಿಪ್ರಾಯದಿಂದ ನಾವು ಆ ತೀರ್ಮಾನವನ್ನು ಕೈಗೊಂಡೆವು. ತದನಂತರ ಅದಕ್ಕೊಂದು ಮನೆಗೆ ಒಂದು ಯಜಮಾನ ಬೇಕಲ್ಲ, ಹಾಗೆ ಆ ಟ್ರಸ್ಟಿಗೆ ಒಂದು ಸ್ಥಾಪನೆ ಮಾಡುವವರೊಬ್ಬರು ಬೇಕು. ಅದು ಯಾರು ಆಗ್ಬೇಕಂತ ಹೇಳಿದಾಗ ಬಂದವರೆಲ್ಲರೂ ಸುಂದರಣ್ಣನ ಕೈ ತೋರಿಸಿದಾಗ ತುಂಬಾ ಸಂತೋಷದಿಂದ ಸುಂದರಣ್ಣವರನ್ನು ನಾವು ಸ್ಥಾಪಕ ಅಧ್ಯಕ್ಷರಾಗಿ ಅಂಗೀಕರಿಸಿ ದೆವು. ತದನಂತರ ಅದಕ್ಕೆ ಬೇಕಾದ ಒಂದು ಪದಾರ್ಥ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು, ಅದೇ ರೀತಿ ಒಂದು ಸಾಮಾಜಿಕವಾಗಿ ಒಂದು ಟ್ರಸ್ಟ್ ಅನ್ನು ಮಾಡುವಾಗ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತೆ ಇಂಥ ಕೋಶಾಧಿಕಾರಿಗಳೆಲ್ಲ ಬೇಕಾಗ್ತದೆ. ನಾವು ಆ ಬಂದ ಜನರನ್ನು ಆಯ್ಕೆ ಮಾಡಿ ಒಂದು 11 ಜನರ ಒಂದು ಟ್ರಸ್ಟಿಗಳನ್ನಾಗಿ ತೆಗೆದು ಅದರಲ್ಲಿ ಸುಂದರಣ್ಣನವರನ್ನು ನಾವು ಸ್ಥಾಪಕಾಧ್ಯಕ್ಷರಾಗಿ ಮಾಡಿದೆವು. ಬಹುಶಃ ಈ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ ಇದು ಯಾತಕ್ಕೋಸ್ಕರ ಇಲ್ಲಿ ಈ ಕಮಲಪದದಲ್ಲಿ ಉದಯ ಆಗಬೇಕೆಂಬುದು ಎಲ್ಲರ ಮನಸ್ಸಲ್ಲಿ ಇರಬಹುದು. ನೋಡಿ, ಅವರೊಬ್ಬರು ಸುಂದರಣ್ಣನೊಟ್ಟಿಗೆ ಇಲ್ಲಿ ಕೂಡ ಹಲವಾರು ಮುಸಲ್ಮಾನರು ಬಂದಿದ್ದಾರೆ. ಈಗ ನನಗೆ ಮುಖ ಪರಿಚಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ಅವರಿಗೆ ಬೆನ್ನಿಂದ ಇದ್ದಾರೆ. ಯಾಕೆಂದ್ರೆ ಸಹಾಯ ಮಾಡಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಅವರ ಒಂದು ಉದ್ದೇಶ ಇತ್ತು, ಈ ಮಣ್ಣಲ್ಲಿ ನಾನು ಅವರನ್ನು ಹೇಳ್ಬೇಕಾದ್ರೆ ಅವರು ದೈವ ಆರಾಧಕರಾಗಿದ್ದಾರೆ. ಇಲ್ಲಿ ಮಂತ್ರ ದೇವತೆ ಮೂಕಾಂಬಿಕಾ, ಅಜ್ಜ ಮತ್ತು ಅದೇ ರೀತಿ ಹಲವಾರು ದೈವಗಳನ್ನು ಅವರು ಇಲ್ಲಿ ಆರಾಧಿಸ್ತಾ ಬಂದಿದ್ದಾರೆ. ಆಗಿರುವಾಗ ಈ ಮಣ್ಣಲ್ಲಿ ಒಂದು 50 ಸೆನ್ಸ್ ಜಾಗವನ್ನು ಅವರು ಆಲ್ರೆಡಿ ಒಂದು ದೇವಸ್ಥಾನ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಇಲ್ಲೇ ಎದುರುಗಡೆ ಒಂದು ಜಾಗವನ್ನು ಮೀಸಲಿಟ್ಟಿದ್ದಾರೆ. ಅವರ ಒಂದು ಕನಸು, ಆ ಕನಸನ್ನು ನನಸು ಮಾಡಬೇಕಾಗ್ತದೆ. ಅದಕ್ಕೆ ಯಾರಿಂದಲೂ ಆಗ್ತದೆ, ದೇವರು ಯಾರನ್ನು ಕಳಿಸ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾರೋ ಒಬ್ಬರನ್ನು ಕಳಿಸಿ ಆ ಕನಸನ್ನು ನನಸು ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾನೆ. ಒಳ್ಳೆಯ ನಿಯತ್ತು ಇದ್ರೆ ಈ ಸಮಾಜದಲ್ಲಿ ನಾವು ಉತ್ತಮ ಪ್ರಜೆಯಾಗಿ ಬಾಳ್ಬೇಕೆಂಬ ಒಂದು ಭಾವನೆ ಇದ್ದರೆ ಖಂಡಿತವಾಗಿಯೂ ಇಲ್ಲಿ ಜಾತಿ ಎಂಬುದು ಇಲ್ಲ. 2 ಜಾತಿಗಳು, ನನಗೆ ಗೊತ್ತಿದ್ದಾಗೆ ಒಂದು ಹೆಣ್ಣು ಮತ್ತೊಂದು ಗಂಡು, ಅದು ಬಿಟ್ಟರೆ ಯಾವ ಜಾತಿ ಇಲ್ಲ. ಬಹುಶಃ ನಾನು ನಿಮ್ಮ ಮುಂದೆ ಹೇಳ್ತೇನೆ, ನನ್ನ ಆಫೀಸಲ್ಲಿ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ಅದರ ಆಫೀಸಲ್ಲಿ ಒಂದು ದೇವಸ್ಥಾನದ ಫೋಟೋ, ಒಂದು ಚರ್ಚಿಯ ಫೋಟೋ, ಒಂದು ಮಸೀದಿಯ ಫೋಟೋ, ಅದೇ ರೀತಿ ಪ್ರತಿ ಎಲ್ಲ ಧರ್ಮದವರ ಧರ್ಮಗುರುಗಳ ಫೋಟೋ ಇದೆ. ಎಲ್ಲೂ ನಿಮಗೆ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈಗ ನಾವು ರಾಜಕೀಯ ಇದರಿಂದ ನಾವು ಇಲ್ಲಿ ಜಾತಿಗಳನ್ನು ಹುಡುಕ್ತಾ ಹೋಗ್ತೇವೆ. ಇಲ್ಲಿ ಸುಂದರಣ್ಣನ ಈ ಮನೆಯಲ್ಲಿ ಜಾತಿಗಳಿಲ್ಲ, ಎಲ್ಲ ಜಾತಿಗಳು ಬರ್ತಾರೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಅದಕ್ಕೋಸ್ಕರ ಅವರೊಂದು ಕನಸು ಇಲ್ಲಿ ಮೂಕಾಂಬಿಕಾ ಒಂದು ಟೆಂಪಲ್ ಆಗ್ಬೇಕಂತ. ಅವರದ್ದೇ ಜಾಗ ಆಲ್ರೆಡಿ ಇದೆ. ಒಂದು ಚಾರಿಟಿ ಮಾಡಿ ಅದರ ಮುಖಾಂತರ ಒಂದು
ದೇವಸ್ಥಾನವನ್ನು ಮಾಡುವ ಒಂದು ಹಂಬಲ ಅವರಿಗೆ ಇದೆ ಅಂತ ಹೇಳಿದರೆ ಈ ಊರಿನವರು ಎಲ್ಲರೂ ಅವರಿಗೆ ಸಹಕಾರ ಮಾಡಿದರೆ ಅದು ಖಂಡಿತವಾಗಿಯೂ ನೆರವೇರಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಕಾರಣ ಇಷ್ಟೇ, ಸುಂದರಣ್ಣ ಎಂಬ ವ್ಯಕ್ತಿ ಪ್ರತಿಯೊಬ್ಬ ಈ ಊರಿನವರಿಗೆ ಗೊತ್ತಿದ್ದ ವ್ಯಕ್ತಿಯಾಗಿರ್ತಾರೆ. ಅವರು ಇಲ್ಲಿ ಯಾರಿಗೂ ಬೇಡದ ಕೆಲಸಗಳನ್ನು ಮಾಡಿಕೊಡುವುದಿಲ್ಲ. ಯಾರಿಗೆ ತೊಂದರೆ ಏನು ಆಗಿದ್ದರೆ ಅವರು ನಂಬುವ ದೇವರ ಇದರಿಂದ ಅವರು ಬಂದವರಿಗೆ ಪ್ರಸಾದ ಏನೋ ಕೊಟ್ಟು ಅವರನ್ನು ಕಳಿಸಿಕೊಡ್ತಾರೆ. ಅದೇ ಸುಂದರಣ್ಣನವರು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರನ್ನು ದೇಶಿಸುವಂಥ ಕೆಲಸ ಇಷ್ಟರ ತನಕ ಅವರು ಮಾಡಲಿಲ್ಲ. ಬಹುಶಃ ನಾನು ತುಂಬ ವರ್ಷದಿಂದ ಅವರನ್ನು ಬಲ್ಲೆ. ಆದ್ದರಿಂದ ನನಗೆ ಅವರ ಸ್ವಲ್ಪ ಚರಿತ್ರೆ ಗೊತ್ತುಂಟು. ಅದಕ್ಕೋಸ್ಕರ ನಾನು ಈಗ ಹೇಳ್ತಾ ಇದ್ದೀನಿ. ತುಂಬ ಬೇಜಾರಾಗ್ತಾ ಉಂಟು. ಈ ಊರಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ಅವರಾಗಿ ಬರಬೇಕು. ಯಾಕೆಂದರೆ ಇದು ಮಾಡುವುದೊಂದು ರಸಮಂಜರಿ ಅಲ್ಲ, ಅಥವಾ ಯಾವುದೇ ಒಂದು ಕ್ಲಬ್ಬಿನ ಕಾರ್ಯಕ್ರಮ ಅಲ್ಲ. ಒಂದು ದೈವಸ್ಥಾನ ಮಾಡಬೇಕೆಂಬ ಒಂದು ನಿಯತ್ತನ್ನಿಟ್ಟುಕೊಂಡು ಒಬ್ಬರು ಮುಂದೆ ಬಂದಾಗ ಅವರ ಸಂಬಂಧಿಕರು, ಅವರ ನೆರೆಕೆರೆಯವರು, ಊರಿನವರು ಅವರೊಟ್ಟಿಗೆ ಬಂದು ಕೆಲಸ ಮಾಡಿಕೊಂಡು ಹೋದವರು ಎಲ್ಲರೂ ಸೇರಿ ಅವರ ಕೈಯನ್ನು ಬಲಪಡಿಸಿದಾಗ, ಅದೇ ರೀತಿ ನಮ್ಮೊಟ್ಟಿಗೆ ಬಂದಂಥ ಗಣ್ಯ ವ್ಯಕ್ತಿಗಳು ಕೂಡ ಮುಂದಕ್ಕೆ ಸುಂದರಣ್ಣನವರ ಆ ಒಂದು ಕನಸನ್ನು ಈಡೇರಿಸಲು ನೀವು ಕೂಡ ಅವರಿಗೆ ಸಹಕಾರವನ್ನು ನೀಡಬೇಕು. ಯಾಕೆಂದರೆ ತುಂಬ ಬಡವ, ಕೂತಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಮನೆ ಕೂಡ ಇಲ್ಲ, ತುಂಬ ಕಷ್ಟದಲ್ಲಿ ಅವರ ಜೀವನ ಹೋಗ್ತದೆ. ಕೆಲವರು ಹೇಳ್ಬೋದು, ಈಗ ನೋಡಿ, ಒಬ್ಬ MBBS ಡಾಕ್ಟರ್ ಕಲಿಬೇಕಂತಿಲ್ಲ, ಒಬ್ಬ ಕಂಪೌಂಡರ್ ಆದರೆ ಅವನ ಮನೆ ದೊಡ್ಡ ಕೋಟ್ಯಾಧಿಪತಿ ಆಗ್ತಾನವ ಕಂಪೌಂಡ್ರು. ಹಾಗೆ ಇವರೊಟ್ಟಿಗೆ ಇಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಕ್ಕೆ ಬಂದರೆ ಇವರು ಇಷ್ಟು ಕೊಡು ಅಂತ ಹೇಳಿ ಯಾವುದೇ ಒಂದು ಕೆಲಸ ಮಾಡುವುದಿಲ್ಲ. ಅವರು ಕೊಟ್ಟದನ್ನು ತೆಗೆದು ಅವರಿಂದ ಆಗುವ ಕೆಲಸವನ್ನು ಮಾಡಿಕೊಡ್ತಾರೆ. ಒಂದು ವೇಳೆ ಇವರು ಇಷ್ಟು ಬೇಕಂತ ಒಂದು ಡಿಮ್ಯಾಂಡ್ ಮಾಡಿದರೆ ಇವತ್ತು ಇದು ದೊಡ್ಡ ಒಂದು ಬಂಗ್ಲೆ ಮನೆ ಆಗಿ ಮಾರ್ಪಡುತ್ತಿತ್ತು. ಬಹುಶಃ ನೀವೆಲ್ಲರೂ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇವರು ನನ್ನ ಹತ್ರ ಹೇಳಿದಾಗ ನನಗೆ ನೋಡಿ, ನಾನೊಬ್ಬ ಮುಸಲ್ಮಾನ ಆದರೂ ಅವರ ಬೆನ್ನ ಹಿಂದೆ ಹೋಗಿ ಅವರಿಗೆ ಏನೆಲ್ಲ ಈ ಚಾರಿಟಿ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಉಂಟು ಪ್ರತಿ ಒಂದನ್ನು ನಾನು ಅಹಂಕಾರದಿಂದ ಹೇಳುವುದಿಲ್ಲ. ಯಾಕೆಂದರೆ ಮತ್ತೆ ನೀವೆಲ್ಲರೂ ಕೈ ಸೇರಿಸಬೇಕಂತ ಅದಕ್ಕೆ ಹೇಳುವುದು. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಾನು ಅವರ ಬೆನ್ನೆ ಇದ್ದು ಆ ಟ್ರಸ್ಟನ್ನು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಸಿ ಅವರಿಗೆ ಒಂದು ಚೊಕ್ಕದಾದ ಒಂದು ಆಫೀಸನ್ನು ಕೂಡ ಆಲ್ರೆಡಿ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇವತ್ತು ಈ ಒಂದು ಚಿಕ್ಕ ಆಫೀಸ್ ನಮ್ಮ ಕಣ್ಣಿಗೆ ಅದೊಂದು ಚಿಕ್ಕ ಗೂಡಂಗಡಿ ಥರ ಕಾಣಬಹುದು. ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಆಫೀಸ್ ಆಗಿ ಅದು ಖಂಡಿತವಾಗಿ ಬರುತ್ತದೆ ಎಂಬ ಒಂದು ಆಶಯ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಬರುತ್ತದೆ. ಯಾಕೆಂದರೆ ಅವರು ಯಾವುದೇ ಒಂದು ಮನಸ್ಸಲ್ಲಿ ಇಟ್ಟು ಮುಂದೆ ಹೋಗಿದ್ದಾರೆ, ಅದು ಖಂಡಿತವಾಗಿ ನೆರವೇರಿಸ್ತದೆ. ನನ್ನ ಹತ್ರ ಹೇಳಿದರು, ನಾವು ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಮಾಡಬೇಕಂತ. ನಾನು ಹೇಳಿದೆ, ನೀವು ಚಿಕ್ಕ ದೇವಸ್ಥಾನ ಅಂತ ಕನಸು ಕಾಣೋದು ಬೇಡ, ನೀವು ದೊಡ್ಡ ದೇವಸ್ಥಾನ ಕನಸು ಕಾಣಿ. ಅದರಲ್ಲಿ ದೇವರು ನಮಗೆ ಕೊಟ್ಟದ್ದಕ್ಕೆ ತೃಪ್ತಿ ಪಡಿ. ಯಾಕೆಂದರೆ ಯಾವಾಗಲೂ ಕನಸು ಕಾಣುವಾಗ ಅಬ್ದುಲ್ ಕಲಾಂ ಹೇಳಿದ ಒಂದು ನೆನಪು ಮಾತು ಇದೆಯಲ್ಲ, ನಾವು ದೊಡ್ಡ ಕನಸನ್ನು ಕಾಣಬೇಕು, ಅದರಲ್ಲಿ ನಮಗೆ ಏನು ಸಿಕ್ಕಿದೆ ಅದನ್ನು ನಾವು ತೃಪ್ತಿ ಪಡುವಂಥರಾಗಬೇಕು. ಯಾಕೆಂದರೆ ಕನಸು ಕಂಡದ್ದೇ ಸಿಗ್ಲಿಲ್ಲ ಅಂತ ಹೇಳಿ ನಾವು ಮಾನಸಿಕವಾಗಿ ಹೋಗಬಾರದು. ನಮಗೆ ದೇವರು ಕೊಟ್ಟದ್ದೇ ನಾವು ಕಂಡ ಕನಸಿಗೆ ಅದು ದೊಡ್ಡ ಭಾಗ್ಯ ಅಂತ ನೆನೆಸಿ ನಮ್ಮ ಮುಂದಿನ ಕೆಲಸಗಳನ್ನು ನಾವು ಮಾಡುವುದು. ಅದು ಆ ಕೆಲಸ ಕಾರ್ಯಗಳನ್ನು ಮಾಡುವಾಗ ಈಗ ಎಲ್ಲ ಟ್ರಸ್ಟಿಗಳು ಈಗೆಲ್ಲ ಬಂದರು, ಸಾಲು ಹಾಕಿದ್ದೇವೆ, ಎಲ್ಲ ಅವರಿಗೆ ಗೌರವವನ್ನು ಕೊಟ್ಟೆವು. ನಾಳೆ ದಿವಸ ಆ ಟ್ರಸ್ಟ್ ಮೀಟಿಂಗ್ ಮಾಡುವಾಗ ತಾವುಗಳು ಮುಂದೆ ಬಂದು ನಿಲ್ಲಬೇಕು. ಯಾಕೆಂದರೆ ಸುಂದರಣ್ಣ ಹತ್ರ ಕೇಳಿ ತಿಂಗಳ ಮೀಟಿಂಗ್ ಯಾವಾಗ, ನೀವೇ ಕೇಳಿ ನೀವೇ ಬರಬೇಕು. ಇದು ನಿಮ್ಮ ಕರ್ತವ್ಯ. ಯಾಕೆಂದರೆ ಟ್ರಸ್ಟಿಗಳು ಆದರೆ ಅದು ದೊಡ್ಡ ವಿಷಯ ಅಲ್ಲ. ಹಣ ಕೊಡಬೇಕಂತ ಇಲ್ಲ, ನಿಮ್ಮ ಕೈಯಲ್ಲಿ ಹಣ ಇಲ್ಲದಿದ್ದರೂ ನಿಮ್ಮ ತ್ಯಾಗವನ್ನು ಮಾಡಿ, ನಿಮ್ಮಿಂದ ಆಗುವ ಒಂದು ಸ್ವಲ್ಪ ಸಮಯವನ್ನು ಕೊಡಿ. ಆ ಸಮಯವೇ ಅವರಿಗೆ ಅದು ದೊಡ್ಡ ಹಣ ಸಿಕ್ಕಿದಾಗೆ ಆಗ್ತದೆ. ಆಗಿರುವಾಗ
ಇವತ್ತು ನಾನು ನೋಡಿದ್ದೇನೆ, ಬೆಳಿಗ್ಗೆ ನಾನು ಬಂದಾಗ ಸುಂದರಣ್ಣ ಮತ್ತು ಪುಷ್ಪಲತಾ ಇವರು ಪಾಪ ಅವರು ಒದ್ದಾಡ್ತಾ ಇದ್ದರು. ಬಹುಶಃ ಇಷ್ಟು ಜನರು ಬರ್ತಾರೆ ಅಂತ ನಾನು ಕಣ್ಣ ಮನಸ್ಸಿನಲ್ಲಿ ಈಗ ನೆನೆಸಲಿಲ್ಲ. ಬೆಳಿಗ್ಗೆ ಬಂದು ನೋಡಿದಾಗ ದೇವರ ದಯದಿಂದ ಇಷ್ಟಾದ್ರೂ ಜನ ನೀವು ಬಂದಿದ್ದೀರಿ. ಇದಕ್ಕೆ ಕಾರಣ ಆ ಭಗವಂತ. ಮತ್ತೆ ದೇವರ ಇಚ್ಛೆ ಏನಿದೆ ಅದಲ್ಲದೆ ಎಷ್ಟು ಜಾಸ್ತಿಯಾಗಿ ಯಾವುದೂ ಆಗುವುದಿಲ್ಲ. ಇಲ್ಲಿ ಬಂದು ನಾವು ಮೈಕ್ ಮುಖಾಂತರ ಭಾಷಣವನ್ನು ಮಾಡಿಕೊಂಡು ಹೋಗ್ತೇವೆ. ನಾನು ನಿಮಗೆ ಮಾತ್ರ ಹೇಳುವುದು, ನನ್ನ ಜೀವನದಲ್ಲಿ ಅವಲಡಿಸಿದವ ಸ್ಟೇಜ್ ಮುಂದೆ ಮೈಕ್ ಹಿಡಿದು ಭಾಷಣ ಮಾಡಬಾರದು. ಅದನ್ನು ನಾವು ನಮ್ಮ ಜೀವನದಲ್ಲಿ ಅವಲಡಿಸಿ ಇನ್ನೊಬ್ಬರಿಗೆ ಹೇಳುವಂತ ವ್ಯಕ್ತಿಗಳು ನಾವು ಆಗಬೇಕು. ಆದ್ದರಿಂದ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತಿನ ಈ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳೊಟ್ಟಿಗೆ ನಾನು ಒಂದೇ ಕೇಳುವುದು, ಇವರ ಒಂದು ಕನಸು ಈಡೇರಿಸಲು ಅದು ರಾಜಕೀಯದಿಂದ ಆಗ್ಬಹುದು, ಅಥವಾ ದಾನಿಗಳಿಂದ ಆಗಬಹುದು, ಅಥವಾ ಇಲ್ಲಿನ ಜನಪ್ರತಿನಿಧಿಗಳಿಂದ ಆಗ್ಬಹುದು, ಊರಿನವರಿಂದಲಾಗಬಹುದು, ಸಹಾಯವನ್ನು ಪಡೆಕೊಂಡಂತ ಜನರಿಂದಲಾಗಬಹುದು. ಎಲ್ಲರೂ ಸೇರಿ ನಮ್ಮ ಒಂದು ಸಹಾಯಸ್ಥವನ್ನು ಅವರು ನೀಡಿದಾಗ ಈ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಇಲ್ಲಿ ಒಂದು ದೇವಸ್ಥಾನ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ, ಖಂಡಿತವಾಗಿ ಆಗುತ್ತದೆ. ನೋಡಿ, ನೀವೆಲ್ಲ ಕೂತ್ಕೊಂಡೆ ನಾನು ಒಂದು ಮಾತು ಹೇಳಿದೆ, ನನಗೆ ಚಪ್ಪಾಳೆ ತಟ್ಟುವುದು ಬೇಡ. ಒಂದು ಶುಭ ಲಕ್ಷಣ ದೇವಸ್ಥಾನ ಆಗ್ತದೆ ಅಂತ ಹೇಳುವಾಗ ನಿಮ್ಮ ಒಂದು ಕೈಯನ್ನಾದರೂ ಜೋಡಿಸಿ ಚಪ್ಪಾಳೆ ತಟ್ಟಲಿಕ್ಕೆ ನಿಮಗೆ ಒಂದು ಮನಸ್ಸು ಬಿರಬೇಕು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಈಗ ಹೇಳಿದಾಗಲೂ ತಟ್ಟಲಿಲ್ಲ. ನಿಮಗೆ ಯಾರಿಗೆ ಮನಸ್ಸಿಲ್ವಾ ಇಲ್ಲಿ ಒಂದು ದೇವಸ್ಥಾನ ಆಗ್ಬೇಕಂತ? ಜೋರಾಗಿ ಚಪ್ಪಾಳೆ ತಟ್ಟಿ. ಚಿಕ್ಕ ಮಕ್ಕಳಿಗೆ ಹೇಳ್ಬಹುದು, ಎಲ್ಲ ದೊಡ್ಡವರು ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನಾನು ನಿಮ್ಮನ್ನೇನು ಇದು ಮಾಡುವುದಲ್ಲ, ಅದು ನಮ್ಮ ಈ ಹೃದಯದಲ್ಲಿರಬೇಕು. ಸುಂದರಣ್ಣ ಮಾಡಿದರೆ ಅದು ಅವರ ಮನೆಗೆಲ್ಲ, ಅದು ಈ ಊರಿಗೆ ಆಗ್ತದೆ ಅಲ್ವಾ? ಸುಂದರಣ್ಣ ಯಾವುದೇ ಒಂದು ಮಾಡಿದರೆ ಈ ಊರಿನ ಒಂದು ಆಸ್ತಿ ಆಗುತ್ತದೆ. ಅದು ಇದೊಂದು ಚಾರಿಟಿ ಮುಖಾಂತರ ಅವರು ಮಾಡ್ಲಿಕ್ಕೆ ಹೊರಟದ್ದು ಎಲ್ಲರ ಆಸ್ತಿ ಆಗ್ತದೆ, ಅವರೊಬ್ಬರ ಆಸ್ತಿ ಆಗಲ್ಲ. ಆದ್ದರಿಂದ ಸುಂದರಣ್ಣನವರ ಈ ಕನಸು ಆದಷ್ಟು ಬೇಗ ಈಡೇರಿಸಲಿ. ಆ ಭಗವಂತನು ಜಾಸ್ತಿ ಸಮಯ ತೆಗೆದುಕೊಳ್ಳದೆ 1-2 ವರ್ಷಗಳಲ್ಲಿ ಅವರು ಕಂಡಂತ ಕನಸು ಅದು ಪೂರ್ತಿಯಾಗಿ ಅವರಿಗೆ ಮತ್ತು ಈ ಚಾರಿಟಿನ ಎಲ್ಲ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳಿಗೆ ಸಿಗಲಿ ಎಂದು ಹೇಳುತ್ತಾ ನಾನು ನನ್ನ ಒಂದು 2 ಚಿಕ್ಕ ಮಾತುಗಳು ನಿಮ್ಮ ಮುಂದೆ ಇಟ್ಟಿದ್ದೇನು. ನೀವು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಅವರ ಕನಸು ಈಡೇರಿಸಲು ನೀವು ಕೂಡ ಪ್ರೇಯರ್ ಮಾಡಬೇಕು. ಅದೇ ರೀತಿ ನನ್ನ ಹತ್ರ ಇವತ್ತು ಅವರ ಕಚೇರಿಯನ್ನು ಉದ್ಘಾಟನೆ ಮಾಡಲು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಸ್ಥಾಪಕ ಅಧ್ಯಕ್ಷರಾದಂಥ ಸುಂದರಣ್ಣ ಮತ್ತು ಅವರ ಎಲ್ಲ ಟ್ರಸ್ಟಿಗಳು ಮತ್ತು ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ. ನೀವು ಕೊಟ್ಟ ಈ ಅವಕಾಶ, ನನ್ನ ಕೈಯಲ್ಲೇ ಆ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇನೆ. ನಾನು ನಂಬುವ ದೇವರನ್ನು ನೆನೆದು ಅಲ್ಲಿ ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇನೆ. ದೇವರ ದಯದಿಂದ 1 ವರ್ಷದಲ್ಲಿ ಆ ಕಚೇರಿ ಒಂದು ದೊಡ್ಡ ಕಚೇರಿಯಾಗಿ ಮುಂದೆ ಬರಲಿ ಎಂದು ನಾವೆಲ್ಲರೂ ಆ ಭಗವಂತನಲ್ಲಿ ಪ್ರೇಯರ್ ಮಾಡುವ. ಮತ್ತೆ ತಮ್ಮೆಲ್ಲರಲ್ಲಿ ನಾನೊಂದು ವಿನಂತಿ ಮಾಡುತ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ, ಇದು ಈ ಕ್ಷೇತ್ರಕ್ಕೆ ಒಂದು ಹಿನ್ನೆಲೆ ಇದೆ ನೋಡಿ. ಗಜಾನನ ಪಂಡಿತ್ ಅವರು, ನನಗೆ ಇಸ್ವಿ ಸ್ವಲ್ಪ ಮರೆತು ಹೋಯ್ತು, ಇಲ್ಲಿ ನಮ್ಮ MLA ಆಗಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದವರು. ತದನಂತರ ಹಲವಾರು ಮಂದಿ ನಮ್ಮ ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ ಬಂದಿದ್ದಾರೆ, ಆಳ್ವಿಕೆಯನ್ನು ಮಾಡಿಕೊಟ್ಟಿದ್ದಾರೆ, ಉತ್ತಮ ಆಡಳಿತವನ್ನು ಮಾಡಿದ್ದಾರೆ. ಯಾರನ್ನು ನಾವು ದೂಷಿಸಬಾರದು. ನಮ್ಮ UT ಪರಿದರ ಮಗ ಮಾನ್ಯ ಈಗ ಸಚಿವರಾಗಿ ನಮ್ಮ ಊರಿಗೆ ಇವತ್ತು ಕಾಲಿಟ್ಟಿದ್ದಾರೆ. UT ಖಾದರ್ ಅವರು ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾವಾಗ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದಿದ್ದಾರೋ ಆವತ್ತಿನಿಂದಲೇ ನಮಗೆ ಮಂತ್ರಿ ಸ್ಥಾನ ಸಿಗುವ ಒಂದು ಭಾಗ್ಯವು ದೇವರು ಕೊಟ್ಟಿದ್ದಾನೆ ನೋಡಿ. ಇದಕ್ಕೆ ಮುಂಚೆ ಬಂದವರು ಯಾರಿಗೂ ನಮ್ಮಲ್ಲಿ ಒಂದು ಮಂತ್ರಿ ಸ್ಥಾನ ಸಿಗಲಿಲ್ಲ, ನಮ್ಮ ದುರ್ಭಾಗ್ಯ ಅಂತ ಹೇಳ್ಬಹುದು. UT ಖಾದರ್ ಸರ್ ಅವರಿಗೆ ಸಚಿವರಾಗಿ, ಸಭಾಧ್ಯಕ್ಷರಾಗಿ ಈ ಕರ್ನಾಟಕ ಕಂಡಂತ ಒಬ್ಬ ಅತ್ಯುತ್ತಮ ರಾಜಕೀಯ ವ್ಯಕ್ತಿಯಾಗಿ ನಮ್ಮ ಊರಿನವರೇ ನಮ್ಮ ಶಾಸಕರು ಆಗಿದ್ದಾರೆ. ನಾನು ಈ ವೇದಿಕೆಯ ಮುಖಾಂತರ ಇವತ್ತು
ಅವರು ಆರೋಗ್ಯ ಸಚಿವರಾಗಿ ನಮ್ಮ ಯು ಟಿ ಖಾದರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಾನು ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿಯೂ ಮತ್ತು ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ ಇದ್ದೇನೆ. ಮತ್ತು ಒಂದು ಶಾಸಕರು ಸಿಕ್ಕಿದರೆ ಮಾತ್ರ ಸಾಕಾಗಲ್ಲ, ಶಾಸಕರೊಟ್ಟಿಗೆ ಇರುವ ಒಬ್ಬ ಪಿ ಎ ಅಂತ ಇರ್ತಾರೆ, ಅದು ಕೂಡ ನಾವು ತುಂಬ ಭಾಗ್ಯವಂತರು. ನಾನು ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ, ಆಯ್ತಾ. ಯಾಕೆಂದ್ರೆ ಅವರು ಯಾವಾಗ ಬಂದಿದ್ದಾರೆ ಈ ಮಣ್ಣಿಗೆ ಕಾಲಿಟ್ಟ ಮೇಲೆ ಇಲ್ಲಿ ಯಾವುದೇ ಕಮ್ಯುನಲ್ ಆಗಲಿಲ್ಲ, ಯಾವುದೇ ಕೋಮುವಾದ ಆಗಲಿಲ್ಲ. ದೇವಸ್ಥಾನಕ್ಕೆ ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ. ಅವರಲ್ಲಿ ಯಾವುದೇ ಒಂದು ಜಾತಿ ಇಲ್ಲ. ಯಾವುದೇ ಒಬ್ಬ ಬಿಜೆಪಿಯ JDS ನವ SDP ಹೋದ್ರೆ ನೀನು ಯಾವ ಪಾರ್ಟಿ ಅಂತ ಕೇಳುವ ವ್ಯಕ್ತಿ ಜಯಮಣ ಅವರದ್ದಲ್ಲ. ಅವರಿಂದ ಆಗುವ ಕೆಲಸವನ್ನು ಅವರು ಮಾಡಿಕೊಡ್ತಾರೆ. ಇಷ್ಟು ಇದ್ರೆ ನಮಗೆ ಸಾಕ, ನಮಗೇನು ಅವರು ಕೊಡ್ಬೇಕಂತೆಲ್ಲ. ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯಾವುದೇ ಕೋಮು ಗಲಾಟೆ ಆಗದೆ ಜನರಿಗೆ ಒಳ್ಳೆ ಆಡಳಿತವನ್ನು ಕೊಡುವಂತ ಯಾವುದೇ ಒಬ್ಬ ಜನಪ್ರತಿ ಇಲ್ಲಿ ಬಂದರೆ ಅದನ್ನು ಸ್ವೀಕರಿಸಲು ನಾವು ಭಾಗ್ಯವಂತರಾಗಿರ್ಬೇಕಾಗ್ತದೆ. ಆದ್ದರಿಂದ ನಾವು ಈಗ ಭಾಗ್ಯವಂತರಾಗಿದ್ದೇವೆ. ಯು ಟಿ ಖಾದರ್ ಅಂತ ಒಬ್ಬ ಶಾಸಕರು ನಮಗೆ ಸಿಕ್ಕಿದೆ ದೊಡ್ಡ ಪುಣ್ಯ ಅಂತ ಹೇಳ್ತೇನೆ. ಅವರೊಟ್ಟಿಗಿರುವಂತ ಪಿ ಎ ಲಿಬ್ಜತ್, ನೀವು 1 ಗಂಟೆಗೆ ಫೋನ್ ಮಾಡಿದರೂ ಕೂಡ ಲಿಬ್ಜತ್ ಅವರು ಫೋನು ರಿಸೀವ್ ಮಾಡುತ್ತಾರೆ. ಅವರಿಂದ ಏನು ನಮಗೆ ಕೆಲಸ ಕಾರ್ಯಗಳು ಆಗಬೇಕು ಅದನ್ನು ಖಂಡಿತವಾಗಿಯೂ ಲಿಬ್ಜತ್ ಅವರು ಮಾಡಿಕೊಡ್ತಾರೆ. ಅದು ಕೂಡ ಅವರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಯಾಕೆಂದ್ರೆ ಲಿಬ್ಜತ್ತರಂತ ಇನ್ನು ಹಲವಾರು ಪಿ ಎಗಳು ಹುಟ್ಟಿ ಬರಲಿ, ಜನಪ್ರತಿನಿಧಿಗಳಿಗೆ ಸಿಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ರಾಜಕೀಯವಾಗಿ ಮಾತಾಡಿದಂತೆ ಬೇಜಾರು ಮಾಡಿಕೊಳ್ಳಬೇಡಿ. ಒಳ್ಳೆಯವರನ್ನು ಒಳ್ಳೆಯ ಜಾಗದಲ್ಲಿ ಒಳ್ಳೆಯದನ್ನು ಹೇಳಲೇಬೇಕು. ಹಾಗಿರುವಾಗ ಅವರ ಒಳ್ಳೆತನವನ್ನು ಇಂದು ಒಂದೆರಡು ಮಾತಿನ ಮುಖಾಂತರ ನಿಮಗೆ ಹೇಳಿದ್ದೇನೆ. ಮುಂದಿನ ಈ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟಿನ ನಮ್ಮ ಒಂದು ಗುದ್ದಲಿ ಪೂಜೆ ಮಾಡಲಿಕ್ಕಿದೆ. ಅದನ್ನು ನಾನು ಇವರ ಹತ್ರ ಹೇಳಿದ್ದೇನೆ. ಮಾನ್ಯ ಯು ಟಿ ಖಾದರಿಂದಲೇ ಆ ಗುದ್ದಲಿ ಪೂಜೆಯನ್ನು ಮಾಡಿಸಬೇಕು. ಈ ನನ್ನ ಮಾತನ್ನು ಯು ಟಿ ಖಾದರಿಗೆ ಕೂಡ ಕೇಳಬಹುದು. ಆದ್ದರಿಂದ ಅವರ ಕೈಯಿಂದಲೇ, ಒಳ್ಳೆಯವರ ಕೈಯಿಂದಲೇ ಇಲ್ಲಿ ಆ ಗುದ್ದಲಿ ಪೂಜೆಯನ್ನು ಮಾಡಿ ಆದಷ್ಟು ಬೇಗ ನಾವು ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ನಲ್ಲಿ ಅಲ್ಲಿ ನಾವು ಕನಸು ಕಂಡಂತ, ಅವರು ಕಂಡಂತ ಕನಸನ್ನು ನನಸಾಗಲು ಆ ಭಗವಂತನು ಆದಷ್ಟು ಬೇಗ ಅವರಿಗೆ ನಮಗೆಲ್ಲರಿಗೆ ಎತ್ತಿಸಿಕೊಡ್ಲೆಂದು ಆ ಭಗವಂತನಲ್ಲಿ ಪ್ರೇಯರ್ ಮಾಡುತ್ತಾ ಮುಂದಿನ ನನ್ನ ಆ ಮಾತುಗಳಿಗೆ ನಾನು ವಿರಾಮ ಹೇಳ್ತೇನೆ. ಮತ್ತು ಗಣ್ಯರು ಮಾತಾಡಲಿಕ್ಕೆ ತುಂಬ ಮಂದಿ ಇದ್ದಾರೆ. ಆದ್ದರಿಂದ ಮುಂದಿನ ಮಾತುಗಳನ್ನು ಆಡಲಿಕ್ಕೆ ಅವರು ಕೂಡ ಕಾಯ್ತಾ ಇದ್ದಾರೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದರ ಈ ಉದ್ದೇಶವನ್ನು ನಮ್ಮ ಕಾರ್ಯದರ್ಶಿಯಾದಂಥ ಪುಷ್ಪಲತಾ ಅವರು ಆಲ್ರೆಡಿ ಮುಂಚೆನೇ ಹೇಳಿದ್ದಾರೆ. ಈ ಚಾರಿಟಿಯ ಉದ್ದೇಶ ಏನು, ಇದರಿಂದ ಜನರಿಗೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಒಂದು ಉದ್ದೇಶ ಇಟ್ಟಿದ್ದೇವೆ, ಅದನ್ನೆಲ್ಲ ಅವರು ಮಗದೊಮ್ಮೆ ಹೇಳ್ತಾರೆ. ಆದ್ದರಿಂದ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಎಲ್ಲರಿಗೂ ಪ್ರೀತಿ ಇರಲಿ. ನನ್ನ ಮಾತಲ್ಲಿ ಯಾರಿಗಾದರೂ ನೋವು ಕಂಡು ಬಂದಲ್ಲಿ ನಾನು ಈ ಸ್ಟೇಜಿಂದ ಇಳ್ಕೊಂಡು ಹೋಗುವ ಮುಂಚೆ ನನಗೆ ಕ್ಷಮೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಯಾವುದೇ ಒಂದು ದುರುದ್ದೇಶ, ಯಾವುದೇ ಒಂದು ಕೋಪವನ್ನು ಇಟ್ಟುಕೊಂಡು ನಾನು ಯಾವುದೇ ಹೇಳಲಿಲ್ಲ. ಒಳ್ಳೆಯ ಮನಸ್ಸಿನಿಂದ ಇವತ್ತಿನ ಒಳ್ಳೆಯ ಕಾರ್ಯಕ್ರಮ, ಒಂದು ದೇವರನ್ನು ನೆನಪಿಸಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿ ಈ ಉದ್ಘಾಟಕರ ಒಂದು ಭಾಷಣವನ್ನು ಮಾಡಿದ್ದೇನೆ. ಭಗವಂತನು ಸುಂದರಣ್ಣ ಮತ್ತು ಅವರ ಚಾರಿಟಿ ಎಲ್ಲ ಆ ಸದಸ್ಯರುಗಳಿಗೆ ಸಂಪತ್ತನ್ನು ನೀಡಿ ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ. ಅವರು ಕಂಡಂತಹ ಕನಸು ಆ ದೇವಸ್ಥಾನ ಆದಷ್ಟು ಬೇಗ ಆಗಲಿ ಎಂದು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಆಗ್ತೇನೆ.